ಹೋಳಿ ಬಂತೆಂದರೆ ಸಾಕು ಎಲ್ಲರ ಮನದಲ್ಲಿ ಬಣ್ಣದ ರಂಗಿನಾಟದ ಹೋಳಿ ಕಣ್ಣ ಮುಂದೆ ಬರುವುದು ಸಾಮಾನ್ಯ. ಇದಕ್ಕೆ ಅಪವಾದವೆಂಬಂತೆ ಗೋವಾದಿಂದ ವಲಸೆ ಬಂದು ಕರಾವಳಿಯ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆಲೆ ನಿಂತು ಪ್ರಕೃತಿ ಆರಾಧನೆಯೊಂದಿಗೆ ಸಂಸ್ಕೃತಿ ಸಂಪ್ರದಾಯವನ್ನ ವಿಭಿನ್ನ ರೀತಿಯಲ್ಲಿ ಉಳಿಸಿ ಬೆಳೆಸುತ್ತಿರುವ ಕುಡುಬಿ ಸಮುದಾಯದ ಹೋಳಿ ಹಬ್ಬದ ಆಚರಣೆ ವಿಶಿಷ್ಟವಾದುದು. ತಲೆತುಂಬ ಕನಕಾಂಬರ ಮುಡಿದು ರಾಮಾಯಣದ ಹಾಡುಗಳನ್ನು ಹಾಡುತ್ತಾ ಗುಮಟೆ ಕುಣಿತ, ಕೋಲಾಟ, ನೃತ್ಯವನ್ನ ನೋಡುವುದೇ ಸೊಗಸು. ರಾಮಾಯಣದ ರಾವಣನ ವಧೆ, ರಾಮಸೇತು ನಿರ್ಮಿಸಿ ಸೀತಾದೇವಿಯು ಅಗ್ನಿ ಪ್ರವೇಶ ಮಾಡುವ ಸನ್ನಿವೇಶದೊಂದಿಗೆ ಗುಮಟೆ ಕಲಾವಿದರು ಅಗ್ನಿ ಪ್ರವೇಶವನ್ನ ಮಾಡಿ ಓಕುಲಿ ಸ್ಥಾನದ ನಂತರ ಅನ್ನ ಸಂತರ್ಪಣೆಯೊಂದಿಗೆ ಹೋಳಿ ಸಂಪನ್ನಗೊಳ್ಳುತ್ತದೆ. ಪೂಮಾರ್, ವಾಡೋ, ಕುಡುಬಿ, ಕೂಡುಕಟ್ಟು, ನೀರ್ಕೆರೆ ಇದರ ಹೋಳಿ ಸಂಭ್ರಮವು ನಡೆಯಿತು. ಈ ಸಂದರ್ಭದಲ್ಲಿ ವಾಡಿಯ ಗುರಿಕಾರ ಸಂಜೀವ್ ಗೌಡ, ಪ್ರಮುಖರಾದ ಹೊನ್ನಪ್ಪಗೌಡ, ಶಿವಪ್ಪಗೌಡ, ವಾಡಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು.